ಜೈ ಶ್ರೀರಾಮ್, ಹೇಗಿದ್ದೀರಾ? ಇವತ್ತಿನ ಶ್ರೀಕೃಷ್ಣ ಅಲಂಕಾರ ನೋಡ್ಕೋತಾ ಬನ್ನಿ. ಇವತ್ತು ದ್ವಾದಶಿದ್ದು ಈ ವಿಡಿಯೋ ಮೋಸ್ಟ್ಲಿ ನಾನು ನಾಳೆ ಪಬ್ಲಿಷ್ ಮಾಡ್ತಾಯಿದ್ದೀನಿ. ಇವತ್ತು ದ್ವಾದಶಿದ ಅಡುಗೆಲ್ಲ ಇವತ್ತು ನೋಡ್ಕೊಂಬರೋಣ. ಜಾಸ್ತಿ ಏನು ಮಾಡಿಲ್ಲ ನಾನು ಈ ಸಲ. ನೋಡ್ಬೋದು, ಭೋಜನ ಶಾಲೆ ಆಂಜನೇಯರು ತುಂಬ ಚೆನ್ನಾಗಿತ್ತು ಅಲಂಕಾರ ಇವತ್ತಿತ್ತು. ಇವತ್ತು ದ್ವಾದಶಿಗೆ ಏನೆಲ್ಲ ಮಾಡಿದೆ ಅಂತ ನೋಡ್ಕೊಂಬರೋಣ. ಆ್ಯಸ್ ಯೂಶ್ವಲ್ ಗಂಜಿ, ಪಾಯಸ, ಪಲ್ಯ, ಕೋಸಂಬರಿ ಚಟ್ನಿ, ತಟ್ಟೆ ಇಡ್ಲಿ. ಫಸ್ಟ್ ತಂಬುಳಿ ಮಾಡೋಣ. ಮೆಂತ್ಯ ತಂಬುಳಿ ನಾನು ನಿನ್ನೆದು ವೀಡಿಯೋದಲ್ಲಿ ಕೂಡ ಹಾಕಿದ್ದೆ ನಾನು. ಫಸ್ಟ್ ಒಂದು ಅರ್ಧ ಚಮಚ ಮೆಂತ್ಯ, ಅರ್ಧ ಚಮಚ ಕೊತ್ತಂಬರಿ, ಸ್ವಲ್ಪ ಜೀರಿಗೆ, ಆನಂತರ ಕೆಂಪು ಮೆಣಸು, ಕರ್ಬೇವಿನ ಸೊಪ್ಪು ಇಷ್ಟು ಹಾಕಿ ತಂಬುಳಿ ಮಾಡಿದೆ ನೋಡ್ಬೋದು. ನಿನ್ನೆ ವೀಡಿಯೋದಲ್ಲಿ ಡೀಟೇಲಾಗಿ ಹಾಕಿದ್ದೀನಿ. ತುಂಬ ತಂಪು ಅನಿಸುತ್ತೆ ಈ ದ್ವಾದಶಿಗೆಲ್ಲ ಇದನ್ನ ಮಾಡಬೇಕು ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಾಗತ್ತೆ ಇದು. ನೀವು ಏನೆಲ್ಲ ಮಾಡಿದ್ರ ದ್ವಾದಶಿಗೆ ಅದನ್ನ ಕಮೆಂಟ್ಸಲ್ಲಿ ಹೇಳಿ. ಕೃಷ್ಣ ಮಠದಲ್ಲಿ ಆಗಲಿ ಇಲ್ಲಿ ಎಲ್ಲಿ ಹೋದ್ರೂ ಈ ಮೆಂತ್ಯ ತಂಬುಳಿ ಒಂದು ಕಾಮನ್ ಇದ್ದೇ ಇರುತ್ತೆ. ತುಂಬ ಈಸಿಯಾಗಿ ಕೂಡ ಮಾಡ್ಬೋದು ಆದ ಕಾರಣ ನೋಡಿ. ಆಮೇಲೆ ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು ಮತ್ತು ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ ನೋಡ್ಬೋದು. ಇವತ್ತು ಒಂದು ಕಡೆ ಭಾಗವತ ಸಪ್ತಾಹ ಇತ್ತು, ತುಂಬ ಚೆನ್ನಾಗಿತ್ತು. ಮಧುಸೂದನ ಆಚಾರ್ಯರು ಅಂತಂದ್ಬಿಟ್ಟು ಅದಕ್ಕೆ ಹೋಗಿದ್ವಿ. ತುಂಬ ಖುಷಿ ಇತ್ತು. ನಿಮಗೆ ಬೇಕಾದರೆ ಅದರ ಲಿಂಕನ್ನು ಕೊಟ್ಟಿರ್ತೀನಿ. ಸ್ವಲ್ಪ ಕಪ್ಪಾಯಿತು ಇದು ಮೆಂತೆ, ಅದರಷ್ಟು ಗೊತ್ತಾಗಲಿಲ್ಲ ಸಿಮ್ಮಲ್ಲಿಟ್ಟು ಮಾಡೋ ಕಾರಣ. ಆನಂತರ ಅದೇ ಬಾಂಡಿಗೆ ಉದ್ದಿನಬೇಳೆ, ಸಾಸಿವೆ, ಕೆಂಪು ಮೆಣಸೆಲ್ಲ ಹಾಕಿಬಿಟ್ಟು, ಇಂಗು ಎಲ್ಲ ಹಾಕಿಬಿಟ್ಟು, ಸೌತೆಕಾಯಿ, ಮಂಗಳೂರು ಸೌತೆಕಾಯಿ ಇದು ಪಲ್ಯ ಮಾಡೋಣ. ಏನು ಗೊತ್ತಾ, ಈ ದ್ವಾದಶಿಗೆ ಈಗ ಜಾಸ್ತಿ ಮಸಾಲೆ ಎಲ್ಲ ಬೇಡ ಅಂತ ಅನಿಸುತ್ತೆ. ಸ್ವಲ್ಪ ಸೆಕೆ ಜಾಸ್ತಿ ಇದೆ ಉಡುಪಿಯಲ್ಲಿ. ಅಂದರೆ ಈಗ ಮುಂಗಾರು ಸ್ವಲ್ಪ ಕಡಿಮೆ ಆಗಿದ್ದಿಲ್ಲ, ಯಾವತ್ತೂ ದಿವಸಕ್ಕೊಂದು ಮಳೆ ಬಂದರೆ ಅಪರೂಪ, ಹಂಗಾಗಿಬಿಟ್ಟಿದೆ ಈಗ ನೋಡಿ. ಕೆಂಪು ಮೆಣಸು ಹಾಕಿ, ಆನಂತರ ಇಂಗು ಹಾಕಿ, ಕರ್ಬೇವಿನ ಸೊಪ್ಪು ಖಾಲಿಯಾಗಿತ್ತು ತಂದಿದ್ದೆಲ್ಲ ತಂಬುಳಿಗೆ ಹಾಕಿಬಿಟ್ನಾ. ಆನಂತರ ನೋಡೋಕ್ಕೆ ಹೆಚ್ಚಿ ಸೌತೆ ಸಿಪ್ಪೆ ತೆಗೆದು ಹೆಚ್ಚಿಟ್ಟಿದ್ದೆ ನಾನು, ಅದನ್ನ ಹಾಕ್ಕೊಂಡು ಪಲ್ಯ ಮಾಡೋಣ. ಆನಂತರ ಅದರ ತಿರುಳು ಇರುತ್ತಲ್ಲ, ಆ ತಿರುಳಿನ ನೀರನ್ನೇ ಹಾಕ್ಕೊಂಡು ಬೇಯಿಸಿದರೆ ಸಾಕು. ಸ್ವಲ್ಪ ಉಪ್ಪು ಮತ್ತು ಬೆಲ್ಲ, ತೆಂಗಿನಕಾಯಿ ತುರಿ ಹಾಕಿದರೆ ಪಲ್ಯ ರೆಡಿಯಾಗಿಬಿಡುತ್ತೆ. ಸ್ವಲ್ಪ ಅರಿಶಿನ, ತರಕಾರಿ ಬೇಯುವಾಗ ಯಾವತ್ತು ಅರಿಶಿನ ಹಾಕೇ ಹಾಕ್ತೀವಲ್ವ. ನೋಡಿ, ಅದು ಕಟ್ ಮಾಡಿದ ನೀರನ್ನೇ ಹಾಕಿದೆ ನಾನು, ಸೌತೆಕಾಯಿದು. ತುಂಬಾ ಟೇಸ್ಟಿ ಆಗುತ್ತೆ ಇದು. ನೀರು ಸ್ವಲ್ಪ ಆರಬೇಕು ಅಷ್ಟೇ. ನನಗೇನು ಗೊತ್ತಿಲ್ಲದೆ ಮರ್ತುಬಿಟ್ಟು ಮಾಮೂಲು ನೀರು ಹಾಕಿದೆ. ಆನಂತರ ಸ್ವಲ್ಪ ಜಾಸ್ತಿ ಕುದಿಸ್ಬೇಕಾಯಿತು ನೋಡಿ. ಉಪ್ಪು ಹಾಕಿ ಆಯಿತು. ಸ್ವಲ್ಪ ಬೆಲ್ಲ ಜಾಸ್ತಿ ಬೇಕು ಅಂತ ಹೇಳಿಲ್ಲ, ಚೆನ್ನಾಗಾಗುತ್ತೆ ಅದೇ ಥರ. ಅದು ಬೇಯ್ತಾ ಇರುವ ಹಾಗೆ ನೋಡಿ, ಈ ಕಡೆಯಿಂದ ಬೆಣ್ಣೆ ತೆಗೆದು ನೀವು ಕಾಣ್ಬೋದು. ಇದು ಹಾಕಿದೆ, ಬೆಣ್ಣೆ ಬಂದಿದೆ. ಆಮೇಲೆ ನಾನು ಕ್ಯಾಮರಾ ಆನ್ ಮಾಡಿದೆ. ನಿಮಗೆ ತುಂಬ ಸಲ ತೋರಿಸಿದ್ನಲ್ಲ ನೋಡಿ, ಬಿಸಿನೀರು ಹಾಕಿದರೆ ನೀಟಾಗಿ ಬರುತ್ತೆ ಬೆಣ್ಣೆ. ಆನಂತರ ದೇವರ ನೈವೇದ್ಯಕ್ಕೆ ಇಟ್ಟೆ ನಾನು, ಕಾಣ್ಬೋದು ನೀವಲ್ಲಿ. ಬೆಣ್ಣೆ ಎಲ್ಲ ಒಂದು ಪಾತ್ರೆಗೆ ಹಾಕಿದ್ದೀನಿ. ಒಂದು ಕಡೆ ಈ ಕಡೆಯಿಂದ ನಾನು ಏನು ಗೊತ್ತಾ, ಗಂಜಿ ಕಮ್ ಅನ್ನ ಎರಡು ಬೇಯ್ತಾ ಇತ್ತು ನೋಡ್ಬೋದು ಒಲೆಯಲ್ಲಿ. ನೋಡಿ, ನಾವು ಕೆಂಪಕ್ಕಿ ಹಾಕಿದ್ದೆ ಅನ್ಪಾಲಿಶ್ಡ್. ಆ ಒಲೆ ಉರಿಸ್ಬೇಕಿದ್ರೆ ಎಷ್ಟು ಗಲೀಜಾಗುತ್ತೆ, ಬೂದಿ ಎಲ್ಲ ಹಾರುತ್ತೆ ಅಂತ ನೋಡ್ಬೋದು. ಒಂದು ಕಡೆ ಪಲ್ಯನೂ ರೆಡಿ ಆಯಿತು. ಈ ಕಡೆಯಿಂದ ತಟ್ಟೆ ಇಡ್ಲಿನ ಬೇಯಕ್ಕೆ ಇಟ್ಟಿದ್ದೆ. 5 in 1 ದೋಸೆ ಬ್ಯಾಟ್ರ್ ನಂದು. ಆ ನಡುವೆ ನೋಡಿ, ಈಗ ಚಟ್ನಿಗೆ ರುಬ್ಕೊಳ್ಳೋ. ನಾನು ನಿನ್ನೆ ಎಲ್ಲ ರೆಡಿ ಮಾಡಿಟ್ಟಿದ್ದೆ. ಒಂದೇ ಲಗದ್ದು ಚಟ್ನಿ ಅಂದರೆ ತಿಮರೆ ಚಟ್ನಿ, ಒಂದೇ ಲಗದ ಎಲೆ, ಕರಿಬೇವಿನ ಸೊಪ್ಪು, ತೆಂಗಿನಕಾಯಿ, ಕಾಯಿ ಮೆಣಸು, ಇಂಗು. ಆನಂತರ ಹುಣಸೆ ಹಣ್ಣು ಹಾಕ್ಲಿಕ್ಕೆ ಮರೆತೆ.
ಕೊನೆಗೆ ಸ್ವಲ್ಪ ನಿಂಬೆಹಣ್ಣು ಹಿಡ್ಕೊಂಡೆ ನಾನು, ಪುನಃ ಹಾಕಿ ರುಬ್ಲಿಕ್ಕೆಲ್ಲ ಹೋಗಲಿಲ್ಲ. ಆನಂತರ ಒಗ್ಗರಣೆ ಕೊಟ್ಟೆ ಅದಕ್ಕೆಲ್ಲ. ಆ್ಯಸ್ ಯೂಶುವಲ್ ಯಾವತ್ತೂ ಮಾಡೋ ಹಾಗೆ ನಾನು ಮಾಡಿರುವಂಥದ್ದು, ಜಾಸ್ತಿ ಎಕ್ಸ್ಟ್ರಾ ಏನು ಮಾಡಿಲ್ಲ. ಆನಂತರ ಅದೇ ಮಿಕ್ಸಿ ಜಾರಲ್ಲಿ ತಂಬುಳಿದು ರುಬ್ಕೊಂಡೆ, ತಂಬುಳಿ ಇದು ಹುರಿದಿಟ್ಕೊಂಡಿದ್ನಲ್ಲ ಅದನ್ನೂ ರುಬ್ಕೊಂಡೆ ನಾನು. ರುಬ್ಕೋಬೇಕಿದ್ರೆ ಸ್ವಲ್ಪ ಬೆಲ್ಲ ಮತ್ತು ಉಪ್ಪು ಹಾಕ್ಕೊಂಡು ರುಬ್ಕೊಂಡು ಆನಂತರ ಮಜ್ಜಿಗೆ ಹಾಕಿದರೆ ಆಗಿಬಿಡ್ತು. ಇದಕ್ಕೇನು ಒಗ್ಗರಣೆ ಕೊಡುವಂಥ ಅವಶ್ಯಕತೆ ಇಲ್ಲ. ನೀವು ಏನೆಲ್ಲ ಮಾಡಿದ್ರ ಅದನ್ನೂ ಹೇಳಿ. ಆನಂತರ ಮಜ್ಜಿಗೆ ಹಾಕ್ಕೊಳ್ಬೇಕು ಅದಕ್ಕೆ. ತಂಬುಳಿನೂ ರೆಡಿ ಆಯಿತು. ಆನಂತರ ಚಕಾಚಕ್ ಅಂತ ಸ್ವಲ್ಪ ಪಾಯಸಕ್ಕೆ ರೆಡಿ ಮಾಡಿಕೊಂಡೆ. ಅಷ್ಟೊತ್ತಿಗೆ ನೋಡಿದ್ದು ಪಲ್ಯದ ನೀರು ಸ್ವಲ್ಪ ಇತ್ತು, ಅದಕ್ಕೆ ಸ್ವಲ್ಪ ಕುದಿಸ್ತಾ ಇದ್ದೆ, ಅದನ್ನ ನೋಡ್ಬೋದು. ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕಬೇಕೀಗ ಅದಕ್ಕೆ. ಆನಂತರ ಈ ಕಡೆಯಿಂದ ಕೋಸಂಬರಿಗೆ ರೆಡಿ ಮಾಡಿಟ್ಕೊಂಡೆ, ನೋಡ್ಬೋದು. ಹೆಸರು ಬೇಳೆ ನೆನೆಸಿಟ್ಟಿದ್ದೆ ನಾನು ಹಿಂದಿನ ಅವತ್ತು, ನಿನ್ನೆ ರಾತ್ರಿಯೇ. ಅದಕ್ಕೆ ಆನಂತರ ಆ್ಯಸ್ ಯೂಶ್ವಲ್ ತೆಂಗಿನ ತುರಿ, ಕೊತ್ತಂಬರಿ ಸೊಪ್ಪು, ಶುಂಠಿ, ಒಂದು ಸ್ವಲ್ಪ ನಿಂಬೆಹಣ್ಣು ಹಾಕಿ ಕೋಸಂಬರಿ ರೆಡಿ ಮಾಡಿಕೊಂಡೆ. ಕೊನೆಗೆ ಚಟ್ನಿಗೆ ಮತ್ತು ಕೋಸಂಬರಿಗೆ ಒಟ್ಟಿಗೆ ಒಗ್ಗರಣೆ ಕೊಟ್ಕೊಂಡೆ ನಾನು. ಈ ಉಪವಾಸ ಮಾಡಿದಾಗ ನಮಗೆ ಇಂಥದ್ದೆಲ್ಲ ಆಹಾರ ತುಂಬ ಬಲ ಅಂತ ಕೊಡುತ್ತೆ. ಆಮೇಲೆ ಜ್ಯೂಸು ಅದು ಎಲ್ಲ ಮಾಡ್ತೀವಿ ನಾವು. ಸ್ವಲ್ಪ ಏನು ನೀರು ಕುಡಿಯೋದೇ ಮಾಡೋ ಕಾರಣ ಸ್ವಲ್ಪ ಬಾಯಾರಿಕೆ ಎಲ್ಲ ಆಗುತ್ತೆ. ನೋಡಿ, ತೆಂಗಿನಕಾಯಿ ತುರಿ, ಶುಂಠಿ, ಒಂದು ಸ್ವಲ್ಪ ಉಪ್ಪು, ನಿಂಬೆಹಣ್ಣು ಇಷ್ಟೇ ಹಾಕ್ಕೊಂಡಿರೋದು. ನೋಡಿ, ಸ್ವಲ್ಪ ಉಪ್ಪು ಏನು ಜಾಸ್ತಿ ಬೇಕಾಗಲ್ಲ ಇದಕ್ಕೆ. ಅದನ್ನ ಮಿಕ್ಸ್ ಮಾಡಿದರೆ ಒಂದು ಒಗ್ಗರಣೆ ಕೊಟ್ಟರೆ ಕೋಸಂಬರಿ ರೆಡಿ ಆಗಿಬಿಡ್ತು. ಆನಂತರ ಒಂದು ಸ್ವಲ್ಪ ಜ್ಯೂಸ್ ಮಾಡಿದೆ. ಆ್ಯಕ್ಚುಲಿ ಈ ನಿಂಬೆಹಣ್ಣು ಹಾಕಿ ಸ್ವಲ್ಪ ರಿಫ್ರೆಶ್ ಜ್ಯೂಸ್ ಥರ ಆಗುತ್ತೆ. ನಿಂಬೆಹಣ್ಣನ್ನು ಫುಲ್ ಕಟ್ ಮಾಡಿ ಹಾಕಬೇಕು. ಕರಿಬೇವಿನ ಸೊಪ್ಪು, ನೆಲ್ಲಿಕಾಯಿ, ಪುದೀನ ಸೊಪ್ಪು, ಆಮೇಲೆ ಕೊತ್ತಂಬರಿ ಸೊಪ್ಪು ದಂಟ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಾಗತ್ತೆ. ಆನಂತರ ಅದಕ್ಕೆ ಬೆಲ್ಲ ಎಲ್ಲ ಹಾಕಿ ಅದನ್ನ ನೀಟಾಗಿ ಗ್ರೈಂಡ್ ಮಾಡಿ, ನಾನು ಹಳೆ ವೀಡಿಯೋಗಳಲ್ಲಿ ತೋರಿಸಿದ್ದೀನಿ. ಗ್ರೈಂಡ್ ಮಾಡಿ ಸೋಸ್ಕೋಬೇಕು ಒಂದು 2-3 ಸಲ, ತೆಂಗಿನಕಾಯಿ ಹಾಲು ತೆಗೆದ ಥರ. ಏನು ಗೊತ್ತಾ, ಇದು ಸ್ವಲ್ಪ ಕಹಿ, ಹುಳಿ, ಸಿಹಿ ಎಲ್ಲ ಮಿಕ್ಸ್ ಆಗಿ ತುಂಬಾ ಚೆನ್ನಾಗಾಗತ್ತೆ. ಒಂದು ಸ್ವಲ್ಪ ಜೀವ ಬಂದಂಗೆ ಆಗುತ್ತೆ ಇದನ್ನ ಕುಡಿದ್ರೆ. ನೋಡಿ, ಇದಕ್ಕೆ ಬ್ಲ್ಯಾಕ್ ಸಾಲ್ಟ್ ಮತ್ತು ಜೀರಿಗೆ ಪುಡಿ, ಹುರಿದ ಜೀರಿಗೆ ಪುಡಿ, ಬೆಲ್ಲ. ನಿಮಗೆ ಬೇಕು ಅಂತಂದರೆ ಇಲ್ಲಿ ಚಾಟ್ ಮಸಾಲ ಕೂಡ ಹಾಕೋಬೋದು. ಆವಾಗ ಬೆಲ್ಲ ಸ್ವಲ್ಪ ಕಡಿಮೆ ಹಾಕ್ಬೋದು, ಅದು ಗಮ್ಮತ್ತಾಗ್ತದೆ ಕುಡಿಲಿಕ್ಕೆ. ನಾನು ತುಂಬ ಸಲ ಈ ಥರ ಮಾಡ್ತಾನೇ ಇರ್ತೀನಿ ಮನೆಯಲ್ಲಿ. ಈ ಬೇಸಿಗೆಗಂತೂ ತುಂಬಾ ಮಾಡ್ತಾಯಿದ್ದೆ ನಾನು. ನಿಮಗೆ ಬೆಲ್ಲ ಸ್ವಲ್ಪ ಬೇಕಾದರೆ ಕಡಿಮೆ ಹಾಕೋಬೋದು, ನಾನು ಸ್ವಲ್ಪ ಜಾಸ್ತಿ ಆಯಿತು ಬೆಲ್ಲ ಹಾಕಿರೋದು. ಆನಂತರ ನೀಟಾಗಿ ಸೋಸ್ಕೋಬೇಕದನ್ನ. ನೋಡಿ, ಈ ಥರ 2-3 ಸಲ ನಾವು ತೆಂಗಿನಕಾಯಿ ಹಾಲು ತೆಗಿತೀವಲ್ವ, ಅದನ್ನ ಹಿಂಡಿ ಹಾಕ್ಕೊಂಡು 2-3 ಸಲ ಅದರ ಜ್ಯೂಸ್ ತೆಗಿಬೇಕಾಗತ್ತೆ, ಆವಾಗ ಕಂಪ್ಲೀಟ್ ಬರುತ್ತೆ. ಕಿತ್ತಳೆ ಜ್ಯೂಸು, ಮಾವಿನ ಹಣ್ಣಿನ ಜ್ಯೂಸು, ಏನೇನೆಲ್ಲ ಮಾಡ್ತಾಯಿರ್ತೀನಿ ನಾನು. ಈ ಜ್ಯೂಸು, ಪಾನಕ ಎಲ್ಲ ಹೆಲ್ಪ್ ಆಗುತ್ತೆ. ಬಾಯಾರಿಕೆ ತಡೆಯೋದಕ್ಕೆ, ಡೈಜೆಷನ್ಗೆ ಎಲ್ಲ ತುಂಬಾ ಹೆಲ್ಪ್ ಆಗುತ್ತೆ.
ನೋಡಿ ಆಗಿಬಿಡ್ತು ಜ್ಯೂಸು. ಕಲರ್ಗೂ ತುಂಬ ಗ್ರೀನ್ ಆಗಿ ತುಂಬಾ ಚೆನ್ನಾಗಿ ಬರುತ್ತೆ. ಆ ಮೆಂತೆ ಪುದೀನ ಸೊಪ್ಪು ಮೆಂತೆ ಅಲ್ವೇ, ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಅಂತೂ ಭಾಳ ಚೆಂದ ಆಗುತ್ತೆ. ಇದನ್ನೆಲ್ಲ ನಾವು ದೇವ್ರಿಗೆ ಇಡ್ತೀವಿ. ಇದಕ್ಕೆ ನೀವು ಬೇಕಂದರೆ ಪೆಪ್ಪರು ಹಾಕ್ಕೋಬೋದು. ನೋಡಿ, ಗೋಧಿ ಕಡಿನ ಸ್ವಲ್ಪ ತುಪ್ಪ ಹಾಕಿ ಕುಕ್ಕರಲ್ಲಿ ಬೇಯೋಕ್ಕಿಟ್ಟೆ ಪಾಯಸಕ್ಕೆ. ಇದಕ್ಕೆ ನೋಡಿ ಬಾದಾಮಿ ಮತ್ತು ಏಲಕ್ಕಿ ಹಾಕ್ಕೊಂಡು ಪುಡಿ ಮಾಡಿಕೊಂಡು ಅಷ್ಟೊತ್ತಿಗೆ ಪ್ರೆಷರ್ ಡೌನ್ ಆಗಿತ್ತು. ಅದಕ್ಕೆ ಸ್ವಲ್ಪ ಬೆಲ್ಲ, ತೆಂಗಿನಕಾಯಿ ರುಬ್ಬಿದ್ದು, ಈ ಬಾದಾಮಿ ಗ್ರೈಂಡ್ ಮಾಡಿದ್ದೆಲ್ಲ ಹಾಕ್ಕೊಳ್ಬೇಕು, ಪುಡಿ ಮಾಡಿದ್ದು. ತೆಂಗಿನಕಾಯಿ ರುಬ್ಬಿದ್ದು ನಾನು ಆನಂತರ ಹಾಕ್ಕೊಂಡೆ. ಲೇಟಾಯಿತು ಅಂತಂದ್ಬಿಟ್ಟು ದೇವರಿಗೆ ಹಾಗೆಯೇ ಬೆಲ್ಲ ಹಾಕಿ ನೈವೇದ್ಯಕ್ಕೆ ಇಟ್ಟಿದ್ದೆ. ನೋಡ್ಬೋದು ತುಂಬ ನೀಟಾಗಿ ಬೆಂದಿದೆ. ಎಲ್ಲ ಸ್ವಲ್ಪ ಸ್ವಲ್ಪ ಮಾಡ್ತೀವಿ ನಾವು ಮನೇಲಿ, ಅದೇ ತುಂಬ ಆಗಿಬಿಡುತ್ತೆ. ಆಮೇಲೆ ಬೆಲ್ಲ ಏನು ಜಾಸ್ತಿ ಬೇಡ, ಇದಕ್ಕೆ ಸ್ವಲ್ಪ ಬೆಲ್ಲ ಸಾಕಾಗುತ್ತೆ. ಆನಂತರ ತೆಂಗಿನಕಾಯಿ ರುಬ್ಕೊಂಡು ಸ್ವಲ್ಪ ಕುದಿ ಬರಬೇಕು. ತೆಂಗಿನಕಾಯಿ ರುಬ್ಕೊಂಡು ಹಾಕಿದರೆ ಪಾಯಸ ರೆಡಿ ಆಗಿಬಿಡುತ್ತೆ. ನೋಡಿ, ಪಾಯಸ ಕೂಡ ಆಗೇ ಬಿಡ್ತು. ಇವತ್ತಿನ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಮಾಡೋದನ್ನು ಮರಿಬೇಡಿ. ನಿಮಗೆ ಏನು ಇಷ್ಟ ಆಯಿತು ಅದನ್ನು ಕಮೆಂಟ್ಸಲ್ಲಿ ಹೇಳಿ. ಇದು ಕುದಿ ಬಂತು, ಇನ್ನು ದೇವ್ರ ನೈವೇದ್ಯಕ್ಕೆ ಇಟ್ಟಿದ್ದೆ ನಾನು. ನೋಡಿ, ಎಲೆಯ ತುದಿಯಲ್ಲಿ ಪಾಯಸ, ಗಂಜಿ ಮೇಲೆ ತುಪ್ಪ, ತಟ್ಟೆ ಇಡ್ಲಿ, ಅನ್ನ, ಕೋಸಂಬರಿ ಚಟ್ನಿ ಮತ್ತು ಪಲ್ಯ. ಇನ್ನೊಂದು ಕಡೆಯಿಂದ ಜ್ಯೂಸ್ ಇದೆ, ನೀವು ನೋಡ್ಬೋದು. ಗಂಜಿ ಮೇಲೆ ತುಪ್ಪ ಹಾಕೊಳ್ಳೋದು ಮರಿಬಾರ್ದು, ತೆಂಗಿನಕಾಯಿ ಗಂಜಿ ಅದು. ಅನಂತರ ಜ್ಯೂಸು, ತಂಬುಳಿಗಳು. ಹೇಗಾಯಿತು ಹೇಳಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.